ಸುದ್ದಿಗೊಂಚಲಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ವತಿಯಿಂದ ಡಾಕ್ಟರ್ ಶಿವರಾಮ್ ಕಾರಂತೆರನ 122ನೇ ಜನ್ಮದಿನಾಚರಣೆಯನ್ನು ಕುಡ್ಲ ಶಾರದಾ ವಿದ್ಯಾಲಯದ ಸಭಾಂಗಣಡು ಅಂಗಾರಕಾಣ നടപ്പാಯಿರು. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ವತಿಯಿಂದ ಡಾಕ್ಟರ್ ಶಿವರಾಮ ಕಾರಂತೆರನ 122ನೇ ಜನ್ಮದಿನಾಚರಣೆಯನ್ನು ಕುಡ್ಲ ಶಾರದಾ ವಿದ್ಯಾಲಯದ ಸಭಾಂಗಣಡು ಅಂಗಾರ നടപ്പാಯಿರು. ಡಾಕ್ಟರ್ ಶಿವರಾಮ ಕಾರಂತೆರನ ಭಾವಚಿತ್ರಗೂ ಪುಷ್ಪ ನಮನ ಸಲ್ಲಿಸಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಕಾರ್ಯಕ್ರಮದ ಮಲ್ಲಬಿಂದಿರಾದ ಪಾಲ್ಪಡೆಯಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಪಾತಿರೊಂದು ಡಾಕ್ಟರ್ ಶಿವರಾಮ ಕಾರಂತೆರು ಕನ್ನಡ ನಾಡು ತೂಯಿನ ಅಪ್ರತಿಮ ಸಾಹಿತಿ, ಕನ್ನಡದ ಕಣ್ಮಣಿ ಪಂಡದ ತೆರಿಪಾಯರು. ಆ ವ್ಯಕ್ತಿತ್ವ ನಾನು ಹೇಳಿದೆಲ್ಲ ಅದು ಹಿಡಿದಿಟ್ಟು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ದೇವರ ಬಗ್ಗೆ ಅವರಿಗೆ ಒಂದಿಷ್ಟು ನಂಬಿಕೆ ಇದೆ. ಅವರು ಹೇಗೆ ಹೇಳ್ತಾ ಇದ್ರು, ದೇವರ ಬಗ್ಗೆ ನಂಬಿಕೆ ಇಟ್ಟುಕೊಳ್ಳಿಕ್ಕೆ ನಾನು ದೇವರನ್ನು ಕಾಣದೇ ಇಲ್ಲ, ದೇವರನ್ನು ನೋಡದೇ ಇರುವಾಗ, ದೇವರನ್ನು ಕಾಣದೇ ಇರುವಾಗ ದೇವರು ಇದ್ದಾನೆ ಹೇಗೆ ಹೇಳಿಕೊಳ್ಳಿಕ್ಕೆ ನನಗೆ ಸಾಧ್ಯ? ಅವರ ಒಂದು ಲೇಖನ ಬರ್ತಿದೆ, ನಮ್ಮ ಅಳತೆಯನ್ನು ಮೀರಲಾರದ ದೇವರು. ಅಲ್ಲಿ ಎಷ್ಟು ಚಂದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ದೇವರನ್ನು ಕಲ್ಪನೆ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ನಮ್ಮ ಆಲೋಚನೆಗಳಿಗೆ ಪ್ರಕಾರ, ನಾವು ಕಂಡ ನಾವು ಹೊರಗಿನ ಪ್ರಪಂಚದಲ್ಲಿ ನಾವು ಯಾವ ರೀತಿಯಲ್ಲಿ ಏನೆಲ್ಲ ಕಾಣ್ತೇವೆ ಅದನ್ನೆಲ್ಲವನ್ನು ನಾವು ದೇವರಿಗೆ ಅನುಭವ ಮಾಡ್ತೇವೆ. ನಾವು ಮನುಷ್ಯನಾಗಿ ಮನುಷ್ಯನಾಗಿರ್ಬೇಕಲ್ಲ, ನಾವು ಮನುಷ್ಯನಾಗಿ ಮನುಷ್ಯ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠನಾದವನು ಮನುಷ್ಯ. ಆದ ಕಾರಣ ಮನುಷ್ಯನಾಗಿ ನಾವು ಕಲ್ಪನೆ ಮಾಡ್ತೇವೆ. ಆ ಕಾರಣ ನಾವು ಚಿನ್ನಾಭರಣ ಅದು ಇದೆಲ್ಲ ಹಾಕಿಕೊಂಡು ದೊಡ್ಡತನಾದ ಮಾಡಿಕೊಳ್ತೇವೆ. ಅವನಿಂದ ನಾವು ಕಲ್ತ್ಕೊಳ್ತೇವೆ, ನಾವು ಏನೆಲ್ಲ ಕಾಣ್ತೇವೆ ಅದೆಲ್ಲವನ್ನು ನಾವು ದೇವರಿಗೆ ಅನುಭವ ಮಾಡ್ತೇವೆ. ಆದ ಕಾರಣ ದೇವರು ಅಂತ ಹೇಳಿದ್ರೆ ಅದನ್ನು ಯಾವ ರೂಪದಲ್ಲಿ ಇದ್ದಾನೆ ಅನ್ನೋದು ಗೊತ್ತಿಲ್ಲ, ನಾನು ಕಂಡೇ ಇಲ್ಲ, ಆದ ಕಾರಣ ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಎಂದು ನೇರವಾಗಿ ಅವರು ಹೇಳ್ಬಿಡ್ತಾರೆ. ಅವರು ಅದನ್ನು ಆ ಬಗ್ಗೆ ಹೇಳುವಾಗಲೂ ಕೂಡ ಅವರು ಕಟ್ಟು ನಿಷ್ಠುರವಾಗಿ, ವಾಸ್ತವವಾಗಿ ಮತ್ತು ನಿಷ್ಠುರವಾಗಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರು ಇಂಟರ್ಮೀಡಿಯೇಟ್ ಕಲಿಯುವಂತಹ ಸಂದರ್ಭದಲ್ಲಿ ಎಲ್ಲ ಗೊತ್ತಿರ್ಬೋದು. ಇಂಟರ್ಮೀಡಿಯೇಟ್ ಕಲಿತದಿಲ್ಲ ನಮ್ಮ ವಿಶ್ವವಿದ್ಯಾಲಯ ಕಾಲೇಜಾಗ, ಗೌರ್ಮೆಂಟ್ ಕಾಲೇಜ್ ಆಗಿದೆ. ಆಗ ಸ್ವಾತಂತ್ರ್ಯ ಹೋರಾಟದ ಬಿಸಿ ಜೋರಾಗಿ ಎಲ್ಲ ಕಡೆ ಹೊರಡ್ತಾ ಇತ್ತು. ಆಗ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಕರೆ ಬಂದಾಗ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕಾಲೇಜಿನಿಂದ ಇಂಟರ್ಮೀಡಿಯೇಟ್ ಕಲಿಯೋದ್ರಿಂದ ನೇರವಾಗಿ ಪ್ರಿನ್ಸಿಪಾಲ್ಗೆ ಒಂದು ಚೀಟಿ, ಪ್ರಿನ್ಸಿಪಾಲ್ಗೆ ಚೀಟಿ ಬಂತು. ಏನು ನಿಮ್ಮ ನಾನ್ ಕೋಆಪರೇಟ್ ಯುವರ್ ನಾನ್ ಕೋಆಪರೇಟಿವ್ ವಿತ್ ಯುವರ್ ಎಜುಕೇಶನ್ ಸಿಸ್ಟಮ್. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಗುರ್ಕಾರ್ಮನ ವಹಿಸಿದ್ದರು. ರಘು ಇಡ್ಕಿದು, ಮೇಧು ತಿರುಮಲೇಶ್ವರ ಭಟ್, ಕೃಷ್ಣಪ್ಪ ನಾಯಕ್, ಕೃಷ್ಣ ಭಟ್, ಚಂದ್ರಶೇಖರ್ ನಾವಡ ದೊಡ್ಡಮನಿ, ಶ್ರೀಮತಿ ಉಷಾ ಜಿ ಪ್ರಸಾದ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಪ್ರಾರ್ಥನೆ ಪಂಡರು. Mama
ಶ್ರೀ ಮಹಾಗಣಪತೆ ಗಜಾನನ ಉಮಾಮಹೇಶ್ವರ ಪ್ರಿಯನಂದನ ಉಮಾಮಹೇಶ್ವರ ಪ್ರಿಯನಂದನ ಶ್ರೀ ಮಹಾಗಣಪತೆ ಗಜಾನನ ಶ್ರೀ ಮಹಾಗಣಪತೆ ಗಜಾನನ. ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಎತ್ಕೊಂಡರು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸಭೆ ಸುಧಾರಿಕೆ ಮಂತೇರು. ಕೋಶಾಧಿಕಾರಿ ಸುಬ್ರಾಯ ಭಟ್ ಸೊಲ್ಮೆ ಸಂದಾಯರು.